ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ ಪ್ರತಿ ಭಾನುವಾರ ನಾವು ತುಂಬ ಜನರಿಗೆ ನಾವು ಪ್ರ್ಯಾಂಕ್ ಮಾಡ್ತೀವಿ. ಆ್ಯಂಡ್ ಕೆಲವರು ಹೇಳ್ತಾರೆ, ತುಂಬ ನಾವು ನಂಬರ್ಸ್ ಕಳಿಸ್ತೇವೆ, ಯಾವಾಗ ನಾವು ನಂಬರ್ ಕಳಿಸಿರುವಂಥ ನಂಬರಿಗೆ ಯಾವಾಗ ಪ್ರ್ಯಾಂಕ್ ಮಾಡ್ತೀರಾ ಅಂತ. ಸೊ ನಾವು ಪ್ರ್ಯಾಂಕ್ ಮಾಡ್ತೇವೆ. ಆ್ಯಂಡ್ ಯಾವ ಎಪಿಸೋಡ್ನಲ್ಲಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಡಿಫ್ರೆಂಟ್ ನಂಬರ್ಸ್ ನೀವು ಕೊಡ್ತೀರಾ, ಅದು ಕೆಲವೊಮ್ಮೆ ಸ್ವಿಚ್ ಆಫ್ ಆಗಿರುತ್ತೆ, ಕೆಲವೊಮ್ಮೆ ನಾಟ್ ರೀಚಬಲ್ ಆಗಿರುತ್ತೆ. ಸೊ ಇಂಥದ್ದು ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಓಕೆ, ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಕಂಟಿನ್ಯೂಸ್ ಆಗಲಿ ಎಪಿಸೋಡ್ಸ್ ಎಲ್ಲ ನೋಡಿ. ಆ್ಯಂಡ್ ಯಾರಿಗೆಲ್ಲ ಎಪಿಸೋಡ್ ಮಿಸ್ ಆಗುತ್ತೆ, ಕಂಪ್ಲೀಟ್ ಎಪಿಸೋಡ್ ನಿಮಗೆ ಯೂಟ್ಯೂಬಲ್ಲಿ ಇದೆ. ಸ್ಪಂದನ ನಿಮಗೆ ಕಿರಿಕಿರಿ ಮಸ್ಕರಿ ಟೈಪ್ ಹೊಡೆದ್ರೆ ಆಯಿತು, ಪ್ರತಿಯೊಂದು ಎಪಿಸೋಡ್ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಓಕೆ, ಆ್ಯಂಡ್ ಇವತ್ತು ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ, ಓಕೆ ವೀಕ್ಷಕರೇ, ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಪ್ರವೀಣ್, ಇವರ ನಂಬರ್ ಕೊಟ್ಟಿರೋದು ಪವನ್ ಫ್ರಮ್ ರಂಗನ್ ಬಲ್ಕೆ. ಓಕೆ, ಸೊ ಪ್ರವೀಣ್ ಅವರು ಎಲೆಕ್ಟ್ರಿಷಿಯನ್ ಅಂತೆ. ಸೊ ಕಾನ್ಸೆಪ್ಟ್ ಏನಿಲ್ಲ, ಸಿಂಪಲ್ ಆಗಿದೆ. ಸೊ ಎಲೆಕ್ಟ್ರಿಷಿಯನ್ ಅಂತ ಹೇಳುವಾಗ ಈಗ ಜಾಸ್ತಿ ಮಳೆ ಇದೆ. ಸೊ ಮನೆಯಲ್ಲಿ ಫ್ರಿಜ್ ಆಗಲಿ ಮಿಕ್ಸಿ ಆಗಲಿ ಕೆಲವೊಂದು ಸತಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಕೆಲವೊಮ್ಮೆ. ಓಕೆ, ಸೊ ಮಳೆ ಅಂತ ಹೇಳುವಾಗ ಅದು ನಮಗೆ ಒಂದು ನೆನಪಾಗುತ್ತೆ ಕೆಲವೊಂದು, ಅಂದರೆ ನಾವು ಸ್ವಲ್ಪ ಜಾಗ್ರತೆ ಆಗಿರಬೇಕು ಅಂತ. ಸೊ ಕಾನ್ಸೆಪ್ಟು, ನಮ್ಮ ಮನೆಯಲ್ಲಿ ಫ್ರಿಜ್ಜು, ಮಿಕ್ಸಿ ಮತ್ತು ಗ್ರೈಂಡರ್ ಇದು ಸುಟ್ಟೋಯಿತು ಕರೆಂಟ್ ಶಾಕ್ ಸರ್ಕ್ಯೂಟ್ ಆಗಿ. ಸೊ ಹಾಗಾಗಿ ನೀವು ಬೇಗನೆ ಮನೆಗೆ ಬರಬೇಕು ಅಂತ ಪ್ರವೀಣ್ ಅವರಿಗೆ ಹೇಳಲಿಕ್ಕೆ ಅಷ್ಟೇ. ನೋಡೋಣ ಪ್ರವೀಣ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ 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 ಪ್ರವೀಣ್ ರೇ, ನಮಸ್ತೆ. ಯಾರು ನಡ್ಸತ್ತಿ ಕಾಲ್ ಮಾಡ್ತೆ ಎನ್ನ ಮೊಬೈಲ್ ಸರ್ ಇಜ್ಜಿ ಓಲರ್ ರೀ ಓಲರಾ ಊರುಡು ಅಂದೆ ಹೆಂಗ್ ಪಂಡ ಯಾನ್ ಮೂಲುಪ್ಪುನು ನಮ್ಮ ಕಾರ್ಕಳ ಬೈಲೂರು ಉಮೇಶ್ ನಂಬರ್ ಕೊರಿಯರ್ ಉಮೇಶ್ ದೇವಡಿಗ ಅರೆ ನಮ್ಮ ಇಲ್ಲದೊಂಜಿ ಈ ಬರ್ಸೋಡು ವೈರ್ ಪೂರ ಪೊತ್ತುದು ಎನ್ನ ಮಿಕ್ಸಿ ಗ್ರೈಂಡರ್ ಫ್ರಿಜ್ ಪೂರ ಪೋಯಿನಿ ಮೇರೆ ಅಂಚ ಒಂಚೂರು ಬರುವಾರ ಅನ್ಕೇನ್ರೆ. ನಮ್ಮ ಬೈಲೂರು ಹೈಸ್ಕೂಲ್ ಉಂಡದೆ ಆಯ್ತು, ಒಳ್ಳೆ ಒಂದು ರೋಡ್ ಪೋತ್ರ ಲೆಫ್ಟ್ ಸೈಡ್ ಗೋವಿಂದೂರ್ದ ಅಲ್ಪನೆ ಸತೀಶರ್ನ ಇಲ್ಲದ ಅಲ್ಪನೆ ಲಾಸ್ಟ್ ಬರ್ರಾವೆ ದಯಪಂಡ ಮೂಲು ವಿಷಯದಾಲಿಜ್ಜಿ ಎಂಬೆ ಎಂಕಲ್ವರಿ ಹುಡುಗಿ ಕಿಂಜ ಮಗೆ ಎನ್ನ ಆಗ ಇರ್ನ ಲೆಕ್ಕನೆ ಮರ್ಲಿ ಹೋಯ್ತ ಗೊತ್ತುಂಡೆ ಎಂದೆತ್ತ ಎಲೆಕ್ಟ್ರಿಷಿಯನ್ ಪೂರ ಇಂಜಿ ವೈರ್ ದಿಕ್ಕಾದಿನಿ ಅವು ಒಮ್ಮೆ ಪಂತಿನಿಜ್ಜಿ ಎಂಬೆ ವೈರ್ ದಿಕ್ಕಾದ ಅಲ್ಪ ಶಾರ್ಟ್ ಆಯ್ತು ಪೂರ ರಾಟಿನಿ ಪೂರ ಪ್ಯೂಸ್ ಪೂರ ರಾಟಿನಿ ಇಂಚಿನ ಜೋಕ್ಲೇನ್ ಬರ್ತದ ಪೂರ ಎಂಕುಲು ಇಂಚಿನ ಮಲ್ಪುನು ಬಲ್ಲೆ ಪ್ರವೀಣ್ ರೇ ಎಂತ ಇಂಚ ಬಿಸಿ ಇಲ್ಲ ರೇ ಪ್ರವೀಣ್ ರೇ. ಹಲೋ ಪ್ರವೀಣ್ ರೇ, ಬಿಸಿ ಇಲ್ಲರ ರೀ ಅಂದೆ ಐತೆ ಏನು ಅಲ್ಪ ಮಾರ ಎನ್ನ ಐತೆ ಮೊನ್ನೆ ಪೊಸತ್ತು ಕಂತೀನಿ ಮೇರೆ ಒಂದು ನಮ್ಮ ಮಿಕ್ಸಿ ಆಯ್ಕೆ ಪೂರ ಗ್ಯಾರಂಟಿ ತಿಕ್ಕುವ ಇಂಚ. ಹಲೋ ಪ್ರವೀಣ್ ರೇ, ಒಂದು ತಿಕ್ಕುವ ಗ್ಯಾರಂಟಿ ಪೂರ ಅತ್ತೆ ಎರಡು ಕೇನು ಅತ್ತತ್ತು ಒಂಜು ವರ್ಷ ಎತ್ತೇತ ಗೊತ್ತುಂಡೆ ಒಂಜಿ 4 ತಿಂಗಳು ಆಯ್ನಿ ಹಂಗೆ ಅಂತದ್ದು ಅವಪಂಡ ಏನ ಸಂಬಂಧದ ಮೂಲು ಕುಡ್ಲಾಡು ಉಪ್ಪುನು ಒಂಜಿ ಮಲ್ಲ ಒಂದೇ ಟುಲ್ಲೆ ಶೋರೂಮ್ಡು ಅಂಚ ಆಯ್ತ ಒಟ್ಟಿಗೂ ಒಂಜಿ ಮಿಕ್ಸಿ ಗ್ರೈಂಡರ್ ಬಕ್ಕ ಫ್ರಿಜ್ ಇಲ್ಲ ಒಟ್ಟಿಗೂ ಪಂಡ ಒಂದು ಆಯ್ತಾ ಒಂಜಿ ಬಂದ್ ಮಲ್ತೀರ ಕಂಪನಿ ಒಂಜಿ ಬಂದ್ ಮಲ್ತೀರ ಈಗ ಅರ್ಧ ರೇಟ್ ಕೊಡ್ತೀನಿ ಅಂಚ ಅವಿತೆ ಗ್ಯಾರಂಟಿ ತಿಕ್ಕುವ ಮಾರೆ ನವ್ಯ ಮಂಡ ಚುಡುಲ್ಲ ಮೆಮ್ಮೆನ ಒಂಜಿ ಅವಸ್ಥೆ ಮಾರೆ ಈ ಜೋಕುಲ್ನ ಈ ರಜೆ ಕೊರ್ಪಿನೇ ಬಾರಿ ಬಂಗ ಐಟ್ ನೆಕ್ಕಲ್ ಒಂದು ಇಂಚಿನ ಪೂರ ಕರ್ಮ ಗೊತ್ತುಂಡಿ ಅತ್ತೆ ಯಾನಿತ ಮೇಡ ಅಂತೆ ನಾನು ಮಲ್ಲ ಬಗ್ಗೆ ಏನಪ್ಪ ಮಾರ ಅಂದ ಆಯನ್ ಪಿಡಿ ಯಾರು ಮಲ್ಲ ಎಲೆಕ್ಟ್ರಿಷಿಯನ್ ಅಪ್ಪ ಅಂದ್ ಇರ್ಲಾಕನಿ ಪ್ರವೀಣ್ ರೇ ಎಂಚ ಐತೆ ಒಂದುಂಡ ಡಿಮಾಂಡ್ ಪುರಂಡೆ ಒಂದಕ್ಕೆ ಎಲೆಕ್ಟ್ರಿಷಿಯನ್ ಆಯ್ತೆ ಬತ್ತನಿ ಪಾತಿರ್ಲಿ ಇರೋ ಒಂಚೂರು ಆಡ ಮಗಟ್ಟ ಆಯ್ ವರ್ಮನ ಕ್ಲಾಸ್ ಎಂಕ ಬಂಡ ಮೇರೆ ಉಮೇಶ್ ನಂಬರ್ ಕೊರಿಯರ್ ಎಂಕ ಇರ್ನ ಆತ ಪರಿಚಯ ಇಜ್ಜಿ ಎಂಕ ಬಂಡ ಮೇರೆ ಕುಡಂಜಿ ಎಲೆಕ್ಟ್ರಿಷಿಯನ್ ಆರು ಫುಲ್ ಕಂಪ್ಲೀಟ್ಲಿ ಬಿಸಿ ಇಲ್ಲ ರೀ ಅಂಚ ಬಕ್ಕ ಉಮೇಶ್ ಇರ್ನ ನಂಬರ್ ಕೊರಿ ಉಮೇಶ್ ಬಂಡರ್ ಆರೊಂಜಿ ಪ್ರವೀಣ್ ರೂಲರ್ ಮಾರ ಆರು ಭಯಂಕರ ರೂಲರ್ ರಪ್ಪ ಮಲ್ತ್ ಕೊರ್ಪೇರಿ ಬಂಡರ್ ಅವಿತೆ ಶಾರ್ಟ್ ಆತಿ ನೋಲ್ಪ ಗೊತ್ತೇ ನಮ್ಮ ಒಂದು ಮಿಕ್ಸ್ ದೀಪತೆ
ಆ ಮಿಕ್ಸಿ ಚಟ್ನಿ ಮಲ್ಪನಂಗನೇ ನಮ್ಮ ಇನ್ನು ಕಾಂಡೆ ಇದು ದೋಸೆಗೆ ಚಟ್ನಿ ಮಲ್ಪತ್ತೆ ಮೂಲ ಬಡಿದಿ ಒಂದು ಮಿಕ್ಸಿ ಚಾಲ್ ಮಲ್ತೀನಿ ಮಾರ ಅವು ಕುಡನ್ ಸೈಡ್ ತುಂಬೆ ಕರೆಂಟ್ ವೈರ್ ಜಾಯಿನ್ ಮಲ್ತೀನಿ ಗೊತ್ತಾಂಡೆ ಅವು ಫ್ಯೂಸ್ ರಟ್ಟದು ಮುಲ್ತು ಚರ್ರ ಬೋಯ್ನಿ ಅದೇ ಫ್ಯೂಸ್ ರಟ್ಟಿನ ಬಂಡ ಫ್ಯೂಸ್ ರಟ್ಟಿಗೆ ಉಂಡದ ರಟ್ಟಿನ ಐದು ದುಂಬು ಚರ್ರ ಬೋಯ್ನಿ ಅಂಚ ಇಚ್ಚಿ ಸಾವನೆ ಬಗ್ಗೆ ಏನೋ ಅರ್ಥ ಅಪ್ಜೆ ಮೊಗಲಿಗೆ ಏನೋ ಗೊತ್ತುಂಡೆ ಮೊಗಲಿಗೆ ಜೋಕ್ಲಿಗೆ ಕೆಲವರ ಭಾಷೆದ ಅಂತಲೇ ಗೊತ್ತುಂಡೆ ಮೂಲ ಎಂಕುಲು ಬಾರಿ ಭಂಗ ಬಿಡ್ದು ಏರೇರ ಕೈಕಾರಪುರ ಪದ್ಧತಿ ಭವಿಷ್ಯತ್ತು ಟಿವಿ ಕಂದೆ ಆ ಟಿವಿಗೆ ಇಂಜಿನ ಲೈಟ್ ದಿಕ್ಕದೆ ಮಾರ್ರೆ ಮಿನಿಚರ್ ಲೈಟ್ಗೆ ಗೊತ್ತು ಮಿನಿಚರ್ ಲೈಟ್ ಬರೀ ಟಿವಿಗೆ ಬರೀ ಎಲ್ಲ ಬಾಡ್ವೇರಿ ಮರಲಿ ಆ ಓ ಅದಕ್ಕೆ ಎಂಚ ಬನ್ನಿ ಪ್ರವೀಣ್ರೆ ಅದು ಕರೆಕ್ಟ್ ಮಗೆ ಎನ್ನತೆ ಎತ್ತು ಬಂದಲ್ಲ ಒಂಜಿ ಆಸೆ ಎಪ್ಪಡತಿ ಓಯ್ ಪ್ರವೀಣ್ರೆ ಇರ ಮದ್ಮೆ ಅಂದದಿ ಅವ್ವೇ ಇರೇಗ ಅಂಚ ಇರ ಅಂಚ ಬನ್ನಿ ಇರಗೊಂಜ ಆವಡ್ ತೂಕ ಪ್ರವೀಣ್ರೆ ಇತ್ತೆ ಒಂಜಿ ಮಲ್ಪಗ ಈರಿತ್ತೆ ಬರ್ಪರ ಅತತ್ ಓಯ್ ಉಮೇಶ್ ಸರ್ ಇರ್ನ ನಂಬರ್ ಕೊರಿಯರ್ ಮಾರ ಇರ್ ಬರ್ಪರಂದಿ ಯಾನ್ ಬಕ್ಕ ಇದ್ದೀನಿ ಏನ್ ಅಲ್ಪ ನೀ ಕರೆಂಟ್ ತಾಂತ ಕೊಲ್ಲುನಾ ಹಾ ಉಮೇಶ್ ಸರ್ನ ನಂಬರಾ ಡಬಲ್ 901087967 ಉಮೇಶ್ ಏರು ದೇವಾಡಿಗೆ ಮಾಡಿ ಏರು ಇರ್ನ ಏರು ಅಡ್ಜನ ಉಳ್ಳೇರಾ ಇಂಚ ಕುಳಿನ ನಂಬರ್ ಒಂದುಲೆ ಅರ್ನ 8722788283 ಅರ್ನ ಮೇರ್ನ ಇತ್ತ ಪನ್ಯ ಮೇರ್ನ ನಂಬರ್ ನಮ್ಮ ಮೇರ್ ಕೊರಿಯರಿ ರಾಗುಲ್ ಇರುತ್ತೆ ರಂಗನ್ ಬಲ್ಗೆ ರಾಗು ಓಯ್ ರಾಗು ಗೊತ್ತುನೆ ರಾಗು ಗೊತ್ತುನೆ ಅರ್ನ ನಂಬರ್ ಪನ್ನೋಡೆ ಓಯ್ ರಾಗು ಆಕ್ಟರ್ ರಾಘು ಏರು ಗೊತ್ತುಜಿ ರಾಘವೇಂದ್ರ ಗೊತ್ತುಜ ರಾಘವೇಂದ್ರ ಇಂಜಿನಿ ದುಬೈ ಪೋಯಿನ ಆಚರ ದುಬೈ ಹಿಡಿತೀನಿ ಇತ್ತೆ ಪಿರ ಬೈತ್ನತ್ತಿ ಹೆಚ್ಚಿನ ಅರ್ಜೆಂಟ್ ಲೆಪ್ಪುನು ಆ ಒಡೆ ಪೋಯಿನ ಎನ್ನಟ್ಟು ಎತ್ತಿರ್ ಕೋಡೆ ದುಬೈ ಏನು ಪಾತಿರುವರಿ ಇರು ಆಜನಕ್ಕೆ 5,000 ರೂಪಾಯಿ ಕೊಡ್ತೆ ಮಾರ್ರೆ ಇಂಚನೆ ಕೋಡೆ ಕಷ್ಟ ಪಾತ್ರೆ 5,000 ರೂಪಾಯಿ ಆ ಜನ ಒಯ್ನ ಮಾರ ಸೀದಾ ಚಿನ ಕರ್ಮ ಸಯ್ಯಡ್ ಅದಲ್ಪ ಪಾಪ ತಕೊಳತೆ ಪಾಪ ತಕೊಳ ಎಂಕಲ್ ಏಪಲ್ಲ ಒಂಜಿ ಕೈ ಕೊರ್ಪ ಎಂಕುಲು ಬಡ ಅಂಚತ್ತಿ ಓಯ್ ಅತತ್ ಬಂಗ ತಕೊಳ್ ಪಂಡ ಎಂಕುಲು ಇತ್ತು ಬಾರಿ ಬಂಗೋಡುಲ್ಲ ಈ ರೀತೆ ಒಂದು ರೂಟ್ ತಿರ್ಗ ಹೋಚ್ ಮಾರ ಯಾರು ಮೂಲ ಮಂಡೆ ಚೆಡುಲ್ಲ ಈ ರೇಪ ಮಾರ್ಪರ ಟಿ ಒಂದು ಚಲ ಒಂದು ರೆಡಿ ಮಾಡ್ಪಾರ ಹೆಂಗಿತ್ತೆ ಕಂಪ್ಲೀಟ್ ವೈರಿಂಗ್ ಚೇಂಜ್ ಮಾಡ್ಬೇಕು ಅವಂದಾ ಫ್ರೆಂಡ್ರ ಇತ್ತೆ ಇರು ಒಂದು ಏತಾಪುಂಡು ಇತ್ತೆ ಓವರಾಲ್ ಎನ್ನತ್ತೆ ಸ್ಕ್ವೇರ್ ಫೀಟ್ ಇಲ್ಲದ 700 ಸ್ಕ್ವೇರ್ ಫೀಟ್ ಉಂಡು ಈ ಕಿಚನ್ ಹಿಡಿದು ಪತ್ತಿನ ಹಾಲ್ ಊಟ ಇರ್ನ ವೈರಿಂಗ್ ಪೂರಿ ಚೇಂಜ್ ಆವಡು ಅವಂದೇ ಏತ್ ಬೋರ್ಡ್ ಆಯ್ಕೆ ಏತ್ ಇನ್ನು ಬೋರ್ಡ್ ಹಾಪುಂಡು ಬಂಡ ಎಂಕುಲೆ ಕಾನೋಡ ಮೆಟೀರಿಯಲ್ ಇಂಚ ಎಂಕುಲೆ ಕಾನ್ಪಾರ ಎನ್ನ ಮಾಮ್ನ ಮಗೆ ಒಂದೇ ಟಿಪ್ಪುನು ಇಟ್ ಮಲ್ಲ ಒಂದೇ ಟಿಪ್ಪುನು ಗೊತ್ತಾನೆ ಐಟೆ ಕನ್ಪಾವನಾ ಏತ್ ಬೋರ್ಡ್ ಹಾಪುಂಡು ಏತ್ ಮೀಟರ್ ಬೋರ್ಡ್ ಹಾಪುಂಡು ಒಂದು ವೈರ್ ಬುರ ಹಲೋ ಅತ್ತ ತೆಲ್ಪಲ ತುನ ಬಾರಿ ಸೀರಿಯಸ್ ಗೆತ್ತೋ ಜರಂದ್ರ ಅಪ್ಪ ಮರ್ರೆ ಅಂದ ಜಾಲಿ ಎಂಗಲ್ಲ ಮೂಲ ಪೋತ್ರತೆ ಜಾಲಿಡ್ ಎಂಗಲ್ಲ ಮೂಲು ಜಾಲಿಡ್ ಫ್ಯೂಸ್ ರಟ್ಟಿದ್ರತೆ ಏನ ಆಮೇಲೆ ಮಗನ ಜಾಲಿಡ್ ಗೊತ್ತುಂಡಿ ಬಾರಿ ಬಂಗಾಪನ್ ಗೊತ್ತುಂಡಿ ಇರ ಪಂಡರ್ ಮರ ಒಯ್ತು ಪಿದೆ ದಕ್ಲೆ ఆయన ಎಂಚ ಪಂಡರ್ ಇರು ಫ್ರೆಂಡ್ರೆ ರಡ್ಡ ಬಿಡ್ಲೇದ ಎಂಚ ಪಂಡರ್ ಇರು ಫ್ರೆಂಡ್ರೆ ಇರೆ ಕೊಂಚ ಆವಡ್ ತುಕ ಅಪಗಾನ್ ಪರ ತುಕ ಇರೆ ಅಂದೆ ಪಿದೆ ಮಾಡ್ರಾನ್ ಪರ ಇರು ಎಂಚ ಅವಳು ಈ ಬರ್ಸಗೂ ಪಿದೆ ಬಾರ್ದು ರಟ್ಟ ಬುಡ್ಲೆ ಪಂಡರದ ಅವನ್ ಬಾರಿ ಬೇಜಾರನಿ ಒಯ್ ಬುದ್ಧಿ ಅನ್ಪಿನಿ
ಅದು ಬುದ್ಧಿ ಅನ್ಪಿನಿ ಯಾನ ಅಮ್ಮೆ ಇಲ್ಲದೆ ಈರೇನೆ ಅನ್ಪಿನಿ ಈರೆ ಇತ್ತ ಬರ್ಪರ ಇದ್ದ ಬನ್ನಿ ಅವು ಬೋಲ್ಡು ಫಸ್ಟ್ ಬನ್ನಿ ಅವು ಬೈಲೂರು ಅಲ್ಪ ಬತ್ತದ ಲೆಫ್ಟ್ ಸೈಡ್ ರೋಡ್ ಬೋತುಂಡು ರೈಟ್ ಬಲೆ ಸೀದಾ ಸತ್ಯಸೇರ್ನ ಇಲ್ಲದ ಅಲ್ಪ ಕೋಡಿ ಉಲೈ ಉಲೈ ಅಲ್ಪ ಬಂಡೆದ ಅಲ್ಪ ಬತ್ತದ ದದ್ ಲಾಗ್ಲೆ ಪಂಡ ಅಂಚತ್ತು ಪಂಡ ಒಂಚೂರು ಇಂಚು ಬಲೆ ಅವೇ ಅವೇ ಈ ರಾವ ಬಂದಿರ ಫಿಲ್ಮ್ ದ ಪೂರ ಡೈಲಾಗ್ ಪೂರ ಬಡ್ಚಿ ಗೊತ್ತಾಡತ್ತೆ ಆ ಕೂಡ ಆವ ಪಂಡರ್ ಮಾರ ನಮಸ್ತೆ ಪ್ರವೀಣ್ ಎಂಚೋಲ್ಲರು ಸೌಖ್ಯನಾ ಬರ್ಸ ಪುರ ಜೋರುಂಡೆ ಓ ಅತ್ತೆ ಇರೇಗಿತ್ತ ಫುಲ್ ಈರ್ ಫುಲ್ ಬಿಸಿ ಅನ್ನದೆ ಒಂಜಿ ಎರಡ ಪಾತೆರ್ಲ ಒಂಜಿ ಪುರ್ಸೊತ್ತಿಜ್ಜದ ಇರೆಗೆ ಏರಾದುಪ್ಪು ಅಂದ ಜಾವಂದಿಜ್ಜ ನಮಸ್ತೆ ഞാൻ ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡ್ದು ಇರ ನಂಬರ್ ಗೋರ್ನಿ ಪವನ್ ರಂಗನ್ ಪಲ್ಕೆ ಓಕೆ ಸೊ ಇದು ಪೂರ ಮಲ್ತಿ ನಮ್ಮ ತಮಾಷೆಗೆ ಓಕೆ ಸೊ ಅಂಚಾದ ಎಂಕಲ್ನ ಇಲ್ಲದಿತ್ತೆ ಗ್ರೈಂಡರ್ ಮಿಕ್ಸಿ ಪೂರ ಪೋತು ಇದ ಬರ್ಪಾರ ಇರಿ ಬರ್ಪಾರ ನಾನು ಈ ರೀತಿ ಪಂಡರ್ ಮಾರ ಪಿದೆ ಲೆಪ್ಲೆ ರಡ್ಡ ಪೆಟ್ಟು ಬಿಡ್ಲಿ ಅದೇ ಓಕೆ ಸೊ ಪ್ರವೀಣ್ ಸರ್ ಆಲ್ ದ ಬೆಸ್ಟ್ ಇರಿಗೆ ಇನ್ ಫ್ಯೂಚರ್ಗೆ ಓಕೆ ಸರ್ ಥ್ಯಾಂಕ್ ಯು ಓಕೆ ವೀಕ್ಷಕರು ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ದೀಕ್ಷಿತ್ ಶಕ್ತಿನಗರ ಇವರು ನಂಬರ್ ಕೊಟ್ಟಿರೋದು ಪ್ರಸಾದ್ ಓಕೆ ಆ್ಯಂಡ್ ದೀಕ್ಷಿತ್ ಅವರು ಬಿ.ಕಾಮ್ ಮಾಡಿದ್ದಾರೆ ಬಿ.ಕಾಮ್ ಮಾಡಿದ ನಂತರ ಜಾಬ್ ಹುಡುಕ್ತಾ ಇದ್ದಾರಂತೆ ಸೊ ಪ್ರಸಾದ್ ಅವರು ಹೇಳಿದ್ದಾರೆ ಪಾಪ ಅವರು ಜಾಬ್ ಹುಡುಕ್ತಾ ಇದ್ದಾರೆ ಸೊ ಆ ಒಂದು ರಿಲೇಟೆಡ್ ಟಾಪಿಕ್ ಇಟ್ಕೊಂಡು ನಮ್ಮ ದೀಕ್ಷಿತ್ ಅವರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ಓಕೆ ಕಾನ್ಸೆಪ್ಟ್ ಏನಿಲ್ಲ ಇಷ್ಟೇ ಒಂದು A to Z ಒಂದು ನಮ್ಮದು ಕಂಪನಿ ಓಕೆ ಸ್ಟಾರ್ಟ್ ಆಗಿದೆ ಸೊ 17 ಬ್ರ್ಯಾಂಚಸ್ ಇದೆ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಸೊ ಮಂಗಳೂರಲ್ಲಿ ಹೊಸ ಬ್ರ್ಯಾಂಚ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ನೀವು ಆ ಜಾಬ್ ಬರ್ತೀರಾ ಇಲ್ವಾ ಅಂತ ಓಕೆ ಸೊ ಮಾರ್ಕೆಟಿಂಗ ಅಲ್ಲ ಅಕೌಂಟ್ಸ ಡಿಫ್ರೆಂಟ್ ಫೀಲ್ಡ್ ಇರ್ಬೋದು ನಮ್ಮ ದೀಕ್ಷಿತ್ ಅವರದ್ದು ನೋಡೋಣ ಹೇಗೆ ಪ್ರ್ಯಾಂಕ್ ಆಗ್ತಾರೆ ಅಂತ ಬನ್ನಿ ಹಲೋ ನಮಸ್ತೆ ಸರ್ ದೀಕ್ಷಿತ್ ಎಸ್ ಸರ್ ಶಕ್ತಿನಗರ ಹೌದು ಸರ್ ನಮಸ್ತೆ ದೀಕ್ಷಿತ್ ಏನ್ ಮಾಡ್ತಿದ್ದೀರಾ ನಾನು ಬಿ.ಕಾಮ್ ಆಗಿ ಜಾಬಿಗೆ ಸರ್ಚ್ ಮಾಡ್ತಿದ್ದೇನೆ ಸರ್ ಓಕೆ ನಮಸ್ತೆ ನಾನು ಸುರೇಶ್ ಅಂತ ಹೌದು ಓಕೆ ಆ್ಯಂಡ್ ಜಾಬ್ ಹುಡುಕ್ತಿದ್ದೀರಾ ನೀವು ಹೌದು ಸರ್ ಓಕೆ ಆ ಇಂಟರ್ವ್ಯೂ ಎಲ್ಲ ಹೋಗಿದ್ದೀರಾ ಅಂದ್ರೆ ಕೆಲವು ಇಂಟರ್ವ್ಯೂಗೆ ಹೋಗಿದ್ದೇನೆ ಸರ್ ಯಾವುದಕ್ಕೆಲ್ಲ ಹೋಗಿದ್ರಿ ಅಂದ್ರೆ ನಾನು ಅಂದ್ರೆ ನಮ್ಮ ಕಾಲೇಜಿಗೆ ವಿನ್ ಮ್ಯಾನ್ ಇದು ಬಂದಿತ್ತು ಸರ್ ವಿನ್ ಮ್ಯಾನ್ ಕಾರ್ ಹೋಗ್ತಿದ್ದೆ ಯಾವ್ದು ಕಾರ್ ರೇಸಿಗೆ ಹೋಗ್ತಿದ್ರಾ ಕಾರ್ ರೇಸ್ ಅಲ್ಲ ಸರ್ ಕಾರ್ವೇ ಅದಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದೆ ಓಕೆ ಅದಕ್ಕೆ ಸೆಲೆಕ್ಟ್ ಆಗಿದ್ರಾ ನೀವು ಇಲ್ಲ ಸರ್ ಯಾವ್ದಕ್ಕೆ ಸೆಲೆಕ್ಟ್ ಆಗ್ಲಿಲ್ಲ ಈಗ ಬಿ.ಕಾಮ್ ಮಾಡಿ ಯಾಕೆ ಸ್ಟಾಪ್ ಮಾಡಿದ್ರಿ ಅಂದ್ರೆ M.Com ಅಲ್ಲಿದ್ರೆ MBA ಮಾಡ್ಬೋದಲ್ಲ MBA ಮಾಡ್ಬೋದು ಸರ್ ಅಂದ್ರೆ ಸ್ವಲ್ಪ ಫಿನಾನ್ಷಿಯಲಿ ಪ್ರಾಬ್ಲಮ್ ಉಂಟು ಸರ್ ತುಂಬಾ ಎಜುಕೇಶನ್ ಲೋನ್ ತೆಗಿಬೋದಲ್ಲ ಮತ್ತೆ ನೀವು ಕಟ್ಬೋದಲ್ವಾ ಹೌದು ಸರ್ ಎಜುಕೇಶನ್ ಲೋನ್ ತೆಗೆದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಬೇಡ 1 ವರ್ಷ ಒಂದು ದುಡಿದ ನಂತರ ನೆಕ್ಸ್ಟ್ ಇಯರ್ ಇಂದ ಕಲಿಯುವ ಅಂತ ಕರೆಕ್ಟ್ ಒಮ್ಮೆ ನಾವು ಸ್ಟಡೀಸ್ ಅನ್ನ ಬ್ರೇಕ್ ಮಾಡಿದ್ರೆ ಮತ್ತೆ ನಿಮ್ಗೆ ಕಲಿಲಿಕ್ಕೆ ಆಗಲ್ಲ ಹೌದೌದು ಸರ್ ಕರೆಕ್ಟ್ ಆ ಒಂದು ರೀಸನ್ಗೋಸ್ಕರ ಹೇಳಿದ್ದು ಅಲ್ಲ ಫಾರ್ ಎಕ್ಸಾಂಪಲ್ ಈಗ ನಾನು ಅಂದ್ರೆ ನಾನೊಂದು ನಮ್ಮ ಕಂಪನಿ ಒಂದು ಸ್ಟಾರ್ಟ್ ಆಗಿದೆ ಓಕೆ ಸರ್ ಈಗ ಬಿ.ಕಾಮ್ ಅಂದ್ರೆ ನೀವು ಯಾವ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಅಂದ್ರೆ ಮೇ ಬಿ ಮಾರ್ಕೆಟಿಂಗ್ ಅಲ್ಲ ಯಾವ್ದ್ರಲ್ಲಿ ಸರ್ ಅಂದ್ರೆ ನಾನು ಇಂಟ್ರೆಸ್ಟಿಂಗ್ ಅಂದ್ರೆ ಅಕೌಂಟಿಂಗ್ ಸರ್ ಇಂಟ್ರೆಸ್ಟೆಡ್ ಇನ್ ಅಕೌಂಟ್ಸ್ ಅಲ್ವಾ ಓಕೆ ನಾವು ಒಂದು ಪ್ರಾಡಕ್ಟ್ ಅನ್ನ ನಾವು ಲಾಂಚ್ ಮಾಡ್ತಿದ್ದೇವೆ ನಮ್ದು ಅಂದ್ರೆ ಬ್ರಾಂಚ್ ಅಂದ್ರೆ ಫ್ರಾಂಚೈಸ್ ತಗೊಳ್ಳೋದು ನಾವು ಸೊ ನಮ್ಗೆ ಒಂದು 12 to 17 ಬ್ರಾಂಚ್ ಇದೆ ನಮ್ಮ ಓವರ್ ಆಲ್ ಕರ್ನಾಟಕದಲ್ಲಿ ನಾನು ಮೈನ್ GM ಮಾತಾಡ್ತಿದ್ದೇನೆ ಇವ್ರೆ ನಿಮ್ಮ ನಂಬರ್ ಇವ್ರು ಕೊಟ್ಟದ್ದು ಯಾರು ಗೊತ್ತಾ ನಿಮ್ಮ ಸಂತೋಷ್ ಅಂತ ನಿಮ್ಮ ಹೆಸರು ದೀಕ್ಷಿತ್ ಶಕ್ತಿನಗರ್ ಅಂತ ಹೇಳಿದ್ರು ಹೌದಲ್ವಾ ಕರೆಕ್ಟ್ ಅಲ್ವಾ ಹೌದು ಸರ್ ಹೌದು ಓಕೆ ಸೊ ಹಾಗಾಗಿ ಒಂದ್ ಸ್ವಲ್ಪ ನಿಮ್ ಬಗ್ಗೆ ಹೇಳಿದ್ರು ಸಂತೋಷ್ ನನ್ನ ಕ್ಲೋಸ್ ಫ್ರೆಂಡ್ ಅವರು ಸಂತೋಷ್ ಶೆಟ್ಟಿ ಕುಂಬ್ಳೆ ಸರ್
ಹೌದು, ಓಕೆ. ಸೊ ಹಾಗಾಗಿ ಅವರು ನಿಮ್ಮ ನಂಬರ್ ಕೊಟ್ರೆ, ನೀವು ಏನೋ B.Com ಮಾಡಿದ್ರಿ, ಜಾಬ್ ಬೇಕಿತ್ತು ಹಾಗೆ ಹೀಗೆಲ್ಲ ಹೇಳ್ತಿದ್ರು. ಅದೇ ಸರ್, ಅದೇ ಸೊ ಹಾಗಾಗಿ ನೋಡೋಣ, ನಾವು ಮಂಗಳೂರಲ್ಲಿ, ನಿಮ್ಗೆ ಮಂಗಳೂರು ಹತ್ರ ಆಗುತ್ತಾ ನಿಮ್ಗೆ? ಹಾ, ನಾನು ಮಂಗಳೂರಲ್ಲಿ ಇರುದು ಸರ್. ಮಂಗಳೂರಲ್ಲಿ ಇರುದಲ್ವಾ? ಹೌದೌದು. ನಂತೂರ್ ಹತ್ರ ಸ್ವಲ್ಪ ಲೆಫ್ಟ್ ತಗೊಂಡು ಈ ಅಲ್ಲಿ ಯಾವ್ದು ಗೊತ್ತಾ ನಿಮ್ಗೆ, ನಮ್ದಂದ್ರೆ ಆಫೀಸು ಆಗಿದೆ ಮಂಗಳೂರಲ್ಲಿ. ನಾವು ಈಗ 2 ಆಫೀಸ್ ಮಾಡ್ತಿದ್ದೇವೆ. ಒಂದು ಕೂಳೂರ್ ಹತ್ತಿರ. ನಿಮ್ಗೆ ಮೇ ಬಿ ಡೌಟ್ ಕೂಳೂರಿಗೆ ಹಾಕ್ತೀವಿ. ಕೂಳೂರು ಜಂಕ್ಷನ್ ಹತ್ರನೇ ಆಫೀಸ್ ಇದೆ ನಮ್ದು. ಓಕೆ, A to Z ಪ್ರಾಡಕ್ಟ್ ಅಂತ. ಓಕೆ, ಹೌದು, A to Z. ಓಕೆ, ಸೊ ಅದು ಈಗ ಸ್ಟಾರ್ಟ್ ಆಗಿ ಮೇ ಬಿ 3 years ಆಯ್ತು. ಇಲ್ಲಿ ಮಂಗಳೂರು ಈಚೆ ಕಡೆ ನಾವು ಸ್ವಲ್ಪ ಜಾಸ್ತಿ ಬರ್ತಾ ಇರಲಿಲ್ಲ, ಯಾಕಂದ್ರೆ ಪ್ರಾಡಕ್ಟ್ ಇನ್ನು ಮಾರ್ಕೆಟ್ ಆಗ್ಲಿಕ್ಕಿತ್ತು. ಸೊ ದಿಸ್ ಇಯರ್ ಇಸ್ ಅ ವೆರಿ ಗುಡ್ ಇಯರ್ ಅದಕ್ಕೆ. ಸೊ ನಿಮ್ಗೆ ಇಂಗ್ಲಿಷ್ ನಾಲೆಜ್ ಎಲ್ಲ ಗೊತ್ತಿದೆಯಲ್ವಾ? ಯಾಕಂದ್ರೆ ಅಕೌಂಟ್ಸ್, ಮೇ ಬಿ ಅಕೌಂಟ್ಸ್ ಮಾರ್ಕೆಟಿಂಗ್ ಏನೋ ಗೊತ್ತಿಲ್ಲ ನಮ್ಗೆ. ಸಂತೋಷ್ ಹೇಳಿದಕ್ಕೆ ನಿಮ್ಮನ್ನ ರೆಕಮೆಂಡ್ ಮಾಡ್ತಿದ್ದೇನೆ, ನಮ್ಮ ಬಾಸಿಗೆ ಹೇಳ್ಬೇಕಾಗತ್ತೆ. ಹಾಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ವಾ ದೀಕ್ಷಿತ್? ಯಾವ್ದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಮೇ ಬಿ ಪಾರ್ಟ್ ಟೈಮ್ ಜಾಬ್ ಹೋಗ್ತಿದ್ರಾ? ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಹೋಗ್ತಿದ್ದೆ ಸರ್. ಅಂದ್ರೆ ಇದಕ್ಕೆ ರಿಲೇಟ್ ಇಲ್ಲ, ಅಂದ್ರೆ ಇದು ಲೋಡಿಂಗ್ ಅಂಡ್ ಅನ್ಲೋಡಿಂಗ್. ಯಾವುದು ಲೋಡಿಂಗ್ ಅಂಡ್ ಅನ್ಲೋಡಿಂಗ್? ಅಂದ್ರೆ ಆಸ್ಪಿನೋಲ್ ಅಂಡ್ ಕಂಪನಿ ಅಂತ ಉಂಟು ಸರ್ ಕೈಕಂಬದಲ್ಲಿ, ಕಾಫಿ ಫ್ಯಾಕ್ಟ್ರಿ. ಅದು ಬಿಗ್ ಇಂಡಸ್ಟ್ರಿ ಅಲ್ಲ, ಅದರಲ್ಲಿ 3 year ಪಾರ್ಟ್ ಟೈಮ್ ವರ್ಕ್ ಆಗಿ ಹೋಗಿದ್ದೀನಿ ಸರ್, ಲೋಡಿಂಗ್ ಅನ್ಲೋಡಿಂಗ್ ಗೆ. ಓಕೆ, ಲೋಡಿಂಗ್ ಅಂಡ್ ಅನ್ಲೋಡಿಂಗ್, ಲಾರಿ ಇದಕ್ಕೆ. ಓಕೆ. ಇಲ್ಲಿ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಬರುವುದಿಲ್ಲ, ಯಾಕಂದ್ರೆ ನೀವು ಒಮ್ಮೆ ಆಸ್ ಆಫೀಸ್ ವರ್ಕರ್ ನೀವು ಸೆಲೆಕ್ಟ್ ಆದ್ರೆ ನಿಮ್ಮ ಅಂಡರ್ ನಾವು ಒಂದು 3-4 ಜನ ಇರ್ತೇವೆ. ಸೊ ಹಾಗಾಗಿ ನೀವು ಸ್ವಲ್ಪ ಅಂದ್ರೆ B.Com ಅಂದ್ರೆ ನಿಮ್ಮ ಪರ್ಸೆಂಟೇಜ್ ಅಲ್ಲಿ ಎಷ್ಟಿತ್ತು? ನಂದು SSLC ಅಲ್ಲಿ 59% ಸರ್. ಓಕೆ, ಆವರೇಜ್. PUC ಅಲ್ಲಿ 84%. ಓಕೆ. ನಂತರ ಡಿಗ್ರಿಯಲ್ಲಿ 80% ಸರ್. ನಮ್ಗೆ ಅಂದ್ರೆ ಮಾರ್ಕ್ಸ್ ಇಸ್ ನಾಟ್ ಅ ಪಾಯಿಂಟ್. ಓಕೆ, ನಮ್ಗೆ ಅಂದ್ರೆ ಟ್ಯಾಲೆಂಟ್ ಮೈನ್. ನಿಮ್ಗೆ ಇಂಗ್ಲಿಷ್ ನಾಲೆಜ್ ಹೇಗಿದೆ ಇವ್ರೆ ದೀಕ್ಷಿತ್? ಕ್ಯಾನ್ ಯು ಸ್ಪೀಕ್ ಇನ್ ಇಂಗ್ಲಿಷ್? ಐ ವಾಂಟ್ ಟು ಟೆಸ್ಟ್ ಯುವರ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಐ ನೋ ಇಂಗ್ಲಿಷ್ ಸರ್, ಬೇಸಿಕ್ ಇಂಗ್ಲಿಷ್ ಐ ನೋ ಸರ್. Okay. Managing English I can sir. Okay. I can talk. Or you can manage your English, right? Yes sir, I can manage my English. Okay, you can manage. Like ಯಾಕೆ ಗೊತ್ತಾ, ನಮಗೆ we have a lot of foreign customers, like they will ask some information. Okay sir. So that's a point, Dikshit. So okay sir, then I don't know fluent English sir, but managing English I know sir. I like open hearted people, you know, because honest people we like. Okay, we have to speak. ನಮ್ಗೆ ಯಾಕೆ ಗೊತ್ತಾ, ನಾವು ಕೆಲವರು ಸುಳ್ಳು ಹೇಳ್ತಾರೆ. ನಮ್ಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೂ ಇಂಗ್ಲಿಷ್ ಗೊತ್ತಿದೆ ಅಂತ ಹೇಳ್ತಾರೆ. ಏನ್ ಗೊತ್ತಾ, ಆತರ ರಿಯಲಿ ಐ ಲೈಕ್ ಯುವರ್ ಹಾನೆಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಸ್ಪೀಕ್ಡ್ ನಾವು. ಮತ್ತೆ ಏನ್ ಗೊತ್ತಾ, ನಿಮ್ಗೆ ಮನೆಯಲ್ಲಿ ಹೇಗೆ ಫ್ರೀ ಇದ್ದಾರಾ? ಅಂದ್ರೆ ಮೇ ಬಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನೀವೇ ತಗೊಂಡದ ಹೇಗೆ? ಇಲ್ಲ ಸರ್, ಅಂದ್ರೆ ಅದೇ ತಂದೆ ಮೇಸ್ತ್ರಿ ಕೆಲಸ ಮಾಡುದು ಸರ್. ಓಕೆ. ಅಂದ್ರೆ ಈಗ ರೈನಿ ಸೀಸನ್ ಅಲ್ಲ ಸರ್, ಅವರು ಕೂಡ ಕೆಲಸ ಇಲ್ಲದೆ ಮನೆಯಲ್ಲಿ ಇದ್ದಾರೆ. ನೀವು ಕೂಡ ಹೋಗ್ತೀರಾ? ನೀವು ಕೂಡ ಹೋಗ್ತೀರಾ? ಇಲ್ಲ ಸರ್, ಅಂದ್ರೆ ಅದೇ ಮಳೆ ಅಲ್ಲ ಸರ್ ಈಗ ಅವರಿಗೆ. ಯಾಕೆ ನೀವು ತಂದೆಯವರ ಕೆಲಸವನ್ನ ಇನ್ನು ಎಕ್ಸ್ಪ್ಯಾಂಡ್ ಮಾಡಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಗೆ ಹೋಗ್ಬಾರ್ದು ನೀವು? ಕನ್ಸ್ಟ್ರಕ್ಷನ್ ಅಂದ್ರೆ ಅದ್ರ ಬಗ್ಗೆ ಗೊತ್ತಿದ್ದೇ ಹೋಗ್ಬೇಕಲ್ಲ ಸರ್. ಸುಮ್ನೆ ನಾವು ಗೊತ್ತಿಲ್ಲದ ಫೀಲ್ಡ್ ಗೆ ಹೋಗಿ ಹಾಳಾಗೋದಕ್ಕಿಂತ ನಮಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಅದೇ ಫೀಲ್ಡ್ ಅಲ್ಲಿ ಸ್ವಲ್ಪ ಮುಂದುವರಿದ್ರೆ ಒಳ್ಳೇದಂತ ಸರ್. ರೈಟ್ ದೀಕ್ಷಿತ್, ರೈಟ್. ಐ ಲೈಕ್ ಯುವರ್ ವೇ ಆಫ್ ಟಾಕಿಂಗ್. ಮತ್ತೆ ಏನ್ ಗೊತ್ತಾ, ನೀವು ಆಸ್ ಅ ಪರ್ಸನಲ್, ಐ ಆಮ್ ಕಮಿಂಗ್ ಟು ದ ಪರ್ಸನಲ್ ಲೈಫ್, ನಿಮ್ಗೇನು ಲವ್ ಇದೆಯಾ ಹೇಗೆ? ಅಂದ್ರೆ ನಮ್ಗೆ ನಾವು ಒಂದು ಲಾಸ್ಟ್ 15 days ಮುಂಚೆ ಒಬ್ಬನ ಹುಡುಗನ ಸೆಲೆಕ್ಟ್ ಮಾಡಿದ್ವಿ. ಅವ್ರು ಏನ್ ಮಾಡಿದಾರೆ ಅಂದ್ರೆ, ಕೆಲಸ ಬದಲು ಇಲ್ಲಿ ಮೊಬೈಲ್ ಅಲ್ಲೇ ಇರೋದು 24 ಗಂಟೆ. ಆತರ ಇರ್ಬಾರ್ದು. ನಿಮ್ಗೆ ಇದೆಯಾ ಆತರ ಏನಾದ್ರು? ರೀಸೆಂಟ್ಲಿ ಲವ್ ಸ್ಟಾರ್ಟ್ ಆದದ್ದು ಆತರ ಏನಾದ್ರು? ಇಲ್ಲ ಸರ್, ನಂಗೆ ಮುಂಚೆಯಿಂದ ಅದ್ರಲ್ಲಿ ಏನಿಲ್ಲ ಸರ್, ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಇನ್ನು ಜಾಬ್ ಆದ್ಮೇಲೆ ಸೆಲೆಕ್ಟ್ ಆಗೋದು ಆತರ ಏನಾದ್ರು ಇದೆಯಾ? ಜಾಬ್ ಆದ್ಮೇಲೆ ಇಲ್ಲ ಸರ್. ಅಲ್ಲ, ಕೆಲವೊಮ್ಮೆ ಹೇಳ್ತಾರೆ ನೋಡಿ, ಹುಡುಗರಿಗೆ ಪ್ರಾಮಿಸ್ ಮಾಡ್ತಾರೆ, ನೋಡು ಈಗೆಲ್ಲ ಬೇಡ, ಫಾರ್ ಎಕ್ಸಾಂಪಲ್ ಜಾಬ್ ಆದ್ಮೇಲೆ ನೋಡೋಣ, ಮತ್ತೆ ಲವ್ ಮಾಡೋಣ, ಹಾಗೆಲ್ಲ ಇರುತ್ತೆ. ಸೊ ಆತರ ಏನಾದ್ರು ಇದೆಯಾ? ಆತರ ಏನಾದ್ರು ಇದ್ರೆ ಆತರ
ಆತರ ಏನಿಲ್ಲ ಸರ್, ಲವ್ ಎಲ್ಲ ಏನಿಲ್ಲ ಸರ್. ಹೌದಾ, ಇನ್ ಫ್ಯೂಚರ್ ಅಲ್ಲಿ ಆಗ್ಬೋದಾ? ಫ್ಯೂಚರ್ ಇದು ಸದ್ಯಕ್ಕೆ ಅಂತ ಇಲ್ಲ ಸರ್. ಅದೇ ಒಂದು ಪಕ್ಕ ಒಂದು 4-5 ಇಯರ್ಸ್ ಅಂತ ಶೋರ್ ಇಲ್ಲ. ಓಕೆ ಓಕೆ, ಗ್ರೇಟ್. ಅದು 4-5 years ಅಂದ್ರೆ ಮಿಡ್ಲ್ ಅಲ್ಲಿ ಆತರ ಏನಾದ್ರೂ ಆದ್ರೆ ನಮ್ಗೊಂದು ಹೇಳಿ. ಇಲ್ಲ ಸರ್, ಆದ್ರೆ ಹೇಳುವ ಸರ್. ಓಕೆ, ಯಾಕೆ ಗೊತ್ತಾ, ಜೋಕ ಪಾರ್ಟ್. ಯಾಕಂದ್ರೆ ವಿ ಹ್ಯಾವ್ ಟು ಟೇಕ್ ಅ ಗುಡ್ ರೆಸ್ಪಾನ್ಸಿಬಿಲಿಟಿ, ಯು ನೋ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸ್ಯಾಲ್ರಿ? ಯಾಕೆ ಗೊತ್ತಾ, ನಾನೀಗ ಇಂಟರ್ವ್ಯೂ ಮೊಬೈಲಲ್ಲಿ ತಗೊಳ್ತೇನೆ, ಯಾಕಂದ್ರೆ ನಿಮ್ಗೆ ನಾನೀಗ ಇರೋದು ಹೈದರಾಬಾದಲ್ಲಿ. ಓಕೆ, ಸೊ ಹಾಗಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಐ ಟೇಕ್ ಅ ಇಂಟರ್ವ್ಯೂ ಇನ್ ಮೊಬೈಲಲ್ಲಿ. ಆಗಲಿಂದ ಇಂಟರ್ವ್ಯೂ ತಗೊಳ್ತಿದ್ದೆ ನಿಮ್ದು, ಆಯ್ತಾ? ಸೊ ಹಾಗಾಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸ್ಯಾಲ್ರಿ? ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿಕೆ, ಯಾಕಂದ್ರೆ ನಾನು ಫ್ರೆಶರ್ ಅಲ್ಲ ಸರ್ ಬೇಸಿಕಲಿ. ಫ್ರೆಶರ್ ಅಂದ್ಮೇಲೆ ನಂಗೆ ಇಷ್ಟೇ ಸ್ಯಾಲ್ರಿ ಬೇಕು ಅಷ್ಟೇ ಸ್ಯಾಲ್ರಿ ಬೇಕಂತ ಎಕ್ಸ್ಪೆಕ್ಟ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಧರ್ಮ ಕೆಲಸ ಮಾಡಿ. ಅಲ್ಲ, ಧರ್ಮ ಕೆಲಸ ಮಾಡ್ಬೋದು ಸರ್, ಆದ್ರೆ ಈಗಿನ ಅಂದ್ರೆ ಜಗತ್ತಲ್ಲಿ ಬದುಕಬೇಕಾದ್ರೆ ಒಂದು ಕಮ್ಮಿ ಅಂದ್ರೆ ಒಂದು 100 ರೂಪಾಯಿ ಆ ತರ ಬೇಕಲ್ಲ ಸರ್? ಹೌದು, ದಿನಕ್ಕೆ ಒಂದು 100 ರೂಪಾಯಿ ಆದ್ರೂ ಬೇಕು. 100 ರೂಪಾಯಿ ಹೌದು, ಅಂದ್ರೆ ಅದು ನಮ್ಮ ಬೇಸಿಕ್. ಅಂದ್ರೆ ಈಗ ನಾನು ಇಲ್ಲಿಂದ ಅಲ್ಲಿವರೆಗೆ ಬರೋದು ನನ್ನ ವೆಹಿಕಲ್ ಗೆ ಹಾಕ್ಬೇಕು, ಬಸ್ಸಿಗೆ ಬರೋದಾದ್ರೆ ಬಸ್ಸಿಗೆ ಚಾರ್ಜ್ ಹಾಕ್ಬೇಕು, ಸೇವಿಂಗ್ ಆಗುದಿಲ್ಲ ಅಲ್ಲ ಸರ್? ಎಷ್ಟು ನಿಮ್ಮ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಎಷ್ಟು ಹೇಳಿ? ನಂದು 10-11 ಅಷ್ಟೇ ಸರ್ ಎಕ್ಸ್ಪೆಕ್ಟೇಷನ್. ಓಕೆ ದೀಕ್ಷಿತ್ ಅವರೇ, ಐ ಲೈಕ್ ಯುವರ್ ವೇ ಆಫ್ ಟಾಕಿಂಗ್ ಆ್ಯಂಡ್ ನೀವು ಕೈಂಡ್ಲಿ ಓಪನ್ ಆಗಿ ನೀವು ಮಾತಾಡಿದ್ರಿ. ಆ್ಯಂಡ್ ಮತ್ತೆ ನೀವು ಹೇಳಿದ್ರಿ ಲವ್ ಇಲ್ಲ ಇನ್ ಫ್ಯೂಚರ್ 5 years ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಿ. ನೀವು ನೋಡುವ ಕೆಲವೊಂದು ಕಾರ್ ಶೋರೂಮ್ ಅವ್ರು ಹೇಳ್ತಾರೆ 5 years ವಾರಂಟಿ ಇದೆ ಅಂತ. ಸೊ ಆ ಥರ ಫೀಲ್ ಆಯ್ತು ನನಗೆ. ಇಟ್ಸ್ ಗುಡ್ ದೀಕ್ಷಿತ್. ಆ್ಯಂಡ್ ಯಾವಾಗ ಜಾಯ್ನ್ ಆಗ್ತೀರಾ? ಮೇ ಬಿ ವಿಲ್ ಡಿಸ್ಕಸ್ ಸ್ಯಾಲ್ರಿ ಲೇಟರ್. ಐ ಥಿಂಕ್ ನಮ್ಮ ಸ್ಯಾಲ್ರಿ 20 ಅಂದರೆ 15 to 20 ಆ ಥರ ರೇಂಜ್. ಫ್ರೆಶರ್ಸ್ ಆಗಲಿ ಯಾರೇ ಆಗಲಿ, ಅಂದರೆ ಯಾಕೆ ಗೊತ್ತಾ, ನಾವು ದುಡಿಸೋದು ಕರೆಕ್ಟು, ಆದರೆ ಅವರ ಒಂದು ಗ್ರಾಜ್ಯುಯೇಷನ್ ಮಾಡಿದ್ರಲ್ವ, ಅದಕ್ಕೊಂದು ವ್ಯಾಲ್ಯೂ ಕೊಡ್ಬೇಕು ನೋಡಿ, ಅಲ್ವಾ? 15 to 18, 15 or 18 we'll discuss later. And you have selected ದೀಕ್ಷಿತ್, ನಮಗೆ ಸಂತೋಷ್ ಅವರು ಹೇಳಿದ್ರಲ್ವಾ, ಸೊ ಆ ಥರ ಒಂದು ರೆಕಮೆಂಡ್ ಮಾಡಿದ್ರು. ಅವರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು, ನಮ್ಮ ತಂದೆಯವರದ್ದು. ಕರೆಕ್ಟ್. ಸೊ ಹಾಗಾಗಿ ನೋಡೋಣ ದೀಕ್ಷಿತ್ ಅವರೇ, ಯಾವಾಗ ಜಾಯ್ನ್ ಆಗ್ತಾರಾ? ಮೇ ಬಿ ನೆಕ್ಸ್ಟ್ 15th, ನೆಕ್ಸ್ಟ್ August 15 ಮಂತ್ ನೋಡಿ. 21st ನಾನು ಹೈದರಾಬಾದ್ ಇಲ್ಲಿ ಬರ್ತಾ ಇದ್ದೇನೆ. ಓಕೆ ಸರ್. ಓಕೆ, ಅಂಡ್ ನಮ್ಮ ಕೂಳೂರ್ ಹತ್ರ ಸಿಗೋಣ. ಓಕೆ ಸರ್. ಓಕೆ, ಅಂದ್ರೆ ಯಾವತ್ತು ಜಾಯಿನ್ ಸರ್? ಜಾಯಿನ್ ನಿಮ್ಗೆ ಒಂದು ಮಾಡಿ ಸರ್. ಕ್ಯಾನ್ ಯು ಕಮ್ ಫಾರ್ ಉಡುಪಿಯಲ್ಲಿ ಸಿಗ್ಬೋದಾ ನಾಳೆ ಸಂಜೆ? ಯಾವಾಗ ಸರ್? ನಾಳೆ 3 ಗಂಟೆ ಬರ್ತೀರಾ ಉಡುಪಿಗೆ? ನಾನು ಮೇ ಬಿ ಐ ವಿಲ್ ಕಮ್ ಟು ಉಡುಪಿ ಟುಮಾರೋ. ಓಕೆ ಸರ್. ಟುಮಾರೋ at 3 o'clock. At 3 o'clock? Yeah, 3 o'clock. Can you come and meet me? Sure sir. ಅಂದ್ರೆ ಮೊಬೈಲ್ ಅಲ್ಲಿ ಎಷ್ಟು ಹೇಳಿದ್ರು ಕೂಡ ಅಷ್ಟೇ, ನಿಮ್ ಫೇಸ್ ನೋಡ್ಬೇಕು ನಮ್ಗೆ. ಕೆಲವೊಮ್ಮೆ ಮೊಬೈಲ್ ಕನ್ವರ್ಸೇಷನ್ ಇಸ್ ಇಂಪಾರ್ಟೆಂಟ್. ಯು ರೈಟ್ ಯುವರ್ ವೇ ಆಫ್ ಟಾಕಿಂಗ್ ನಮ್ಗೆ ಮೊಬೈಲ್ ಅಲ್ಲಿ ಬೇಸ್ ವಾಯ್ಸ್ ಅಲ್ಲಿ ಇರುತ್ತೆ. ಅದೌದು ಸರ್. ಅಲ್ಲಿ ಎದುರುಗಡೆ ನಾನು ನಾಳೆ 3 o'clock ಗೆ ಉಡುಪಿಯಲ್ಲಿ ನಾಳೆ ಬನ್ನಿ, ಉಡುಪಿ ಬನ್ನಿ. ನಮ್ಮ ಚಿಟ್ಪಾಡಿ ಇದೆಯಲ್ವಾ, ಚಿಟ್ಪಾಡಿ. ಎಲ್ಲಿ ಸರ್? ಚಿಟ್ಪಾಡಿ ಉಡುಪಿಯಲ್ಲಿ. ಓಕೆ ಸರ್. ಉಡುಪಿಯಲ್ಲಿ ಹನುಮಾನ್ ಗ್ಯಾರೇಜ್ ಅಂತ ಇದೆ. ಓಕೆ. ಅಲ್ಲಿ ಸ್ಪಂದನ ಟಿವಿ ಅಂತ ಇದೆ. ಓಕೆ. ಅಲ್ಲಿ ಬಂದ್ರೆ ನಾನು ಸಿಗ್ತೇನೆ. ಓಕೆ ಸರ್, ಅಲ್ಲಿಗೆ ಬರ್ತೇನೆ ಸರ್. ನಾಳೆ ಅಲ್ಲಿಗೆ ಬಂದು ಕಾಲ್ ಮಾಡ್ತೇನೆ ಸರ್. ಓಕೆ. ನಮಸ್ತೆ ದೀಕ್ಷಿತ್. ನಮಸ್ತೆ ಸರ್. ನಮಸ್ತೆ, ನಾನು ಕಾರ್ತಿಕ್ ಅಂತ, ಸ್ಪಂದನ ಟಿವಿಯಿಂದ. ಓಕೆ ಸರ್. ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ. ಓಕೆ. ನಿಮ್ಮ ನಂಬರ್ ಕೊಟ್ಟಿರೋದು ಪ್ರಸಾದ್ ಅಂಚನ್. ಗೊತ್ತಾಯ್ತು. ಓಕೆ, ಸೂಪರ್. ಕರೆಕ್ಟ್. ಓಕೆ, ಅಂಡ್ ಪ್ರಸಾದ್ ಅವ್ರು ನಿಮ್ಮ ನಂಬರ್ ಕೊಟ್ರು ದೀಕ್ಷಿತ್ ಅವರೇ. ಅಂಡ್ ಅವ್ರು ಹೇಳಿದ್ರು ದೀಕ್ಷಿತ್ ಅವರು BCom ಆಗಿದೆ, ಜಾಬ್ ಹುಡುಕ್ತಾ ಇದ್ದಾರೆ, ಅವರಿಗೆ ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ರು. ಸೊ ನಾವು ನಿಮ್ಗೆ ಪ್ರ್ಯಾಂಕ್ ಮಾಡಿದ್ವಿ, ಅಂಡ್ ಇದೆಲ್ಲ ಮಾಡಿದ್ದು ತಮಾಷೆಗಾಗಿ. ಓಕೆ, ಸೂಪರ್. ಅಂಡ್ ಪಾಪ ನೀವು ಜಾಬ್ ಹುಡುಕ್ತಾ ಇದ್ದಾರೆ ಹೇಳಿದ್ರು, ಅದು ಸತ್ಯನಾ ಸುಳ್ಳ? ನೀವ್ ಹೇಳಿದ್ರಿ ಸಂತೋಷ್ ಅವ್ರ ನಂಬರ್ ಕೊಟ್ರ ಅಂತ. ಆಕ್ಚುಲಿ ಸಂತೋಷ್ ಅವ್ರು ನನ್ನ ಪಕ್ಕನೆ ಕೂತಿದ್ರು ಈಗ 5 ನಿಮಿಷಕ್ಕಿಂತ ಮುಂಚೆ. ಓ, ಹಾಗಾಗಿ ಕನೆಕ್ಟೆಡ್. ಓ, ಹಾಗಾಗಿ ಕನೆಕ್ಟ್ ಆಯ್ತು. ಇಲ್ಲಿ ಒಟ್ಟಿಗೆ ಕೂತು ಮಾತಾಡ್ತಿದ್ವಿ, 5 ನಿಮಿಷಕ್ಕಿಂತ ಮುಂಚೆ ಈಚೆ ಬಂದದಷ್ಟೇ. ಓಕೆ. ಸೊ ಅದ್ರ ಬಗ್ಗೆನೆ ಜಾಸ್ತಿ ಕನೆಕ್ಟ್ ಆಗ್ತಾ ಹೋಯ್ತಾ ಅಲ್ವಾ?
ಹಾ ಹೌದು ಸರ್. ಓಕೆ ಗ್ರೇಟ್ ಸೂಪರ್. ಅಂಡ್ ದೀಕ್ಷಿತ್ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಸ್ಯಾಲರಿ ಎಷ್ಟು ಕೊಡ್ಬೇಕಾಗ್ತದೆ ನಿಮ್ಗೆ ಈಗ? ನಂಗೆ ಕೊಡಿ ಸರ್ 11 ಕೊಡಿ ಸಾಕು. 11 ಕೊಡುದಾ? ಹಾ, ಆಯ್ತು ಸಾಕು. ಆಯ್ತಾಯ್ತು. ನೀವು ಹಾಗಾದ್ರೆ ಕೂಳೂರಿಗೆ ಬನ್ನಿ, ಅಲ್ಲಿ ಸಿಗಿ ಆಯ್ತಾ? ಬೇಡ ಸರ್, ನಾಳೆ ಉಡುಪಿಯಲ್ಲಿ ಸಿಗುವ ಸರ್. ಉಡುಪಿಗೆ ಬನ್ನಿ. ಓಕೆ ಓಕೆ ಸರ್. ಓಕೆ ಓಕೆ ದೀಕ್ಷಿತ್, ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಅಂಡ್ ಆದಷ್ಟು ಬೇಗ ನಿಮಗೆ ಜಾಬ್ ಸಿಗ್ಲಿ. ಓಕೆ ಓಕೆ ಸರ್, ಬಾಯ್ 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 ಬಾಯ್. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಎಪಿಸೋಡ್. ಆ್ಯಂಡ್ 2 ಜನರಿಗೆ ನಾವು ಇವತ್ತು ಪ್ರ್ಯಾಂಕ್ ಮಾಡಿ ಆಯಿತು. ಆ್ಯಂಡ್ ಒಬ್ಬರಂತೂ ಸೂಪರಾಗಿ ಪ್ರ್ಯಾಂಕ್ ಆದರು, ದೀಕ್ಷಿತ್ ಶಕ್ತಿನಗರ್. ಪಾಪ ಜಾಬನ್ನು ಹುಡುಕ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಕೆಲವೊಮ್ಮೆ ಜಾಬ್ ಸಿಗಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಲ್ಲಿ ತನಕ. ಓಕೆ, ಆ್ಯಂಡ್ ಇವತ್ತಿನ ಎಪಿಸೋಡ್ ನಿಮಗಂತೂ ತುಂಬ ಖುಷಿ ಆಗಿರ್ಬೋದು. ಆ್ಯಂಡ್ ಯಾರಿಗೆಲ್ಲ ಎಪಿಸೋಡ್ ಮಿಸ್ ಆಗುತ್ತೆ, ಯೂಟ್ಯೂಬ್ನಲ್ಲಿ ನಮ್ಮ ಎಪಿಸೋಡ್ ನೋಡ್ಬೋದು. ಆ್ಯಂಡ್ ನಂಬರಿಗೆ ಕಂಪ್ಲೀಟ್ ಮಾಹಿತಿಯನ್ನು ಕಳಿಸಿ, ಯಾಕಂದರೆ ವಿತ್ ನಂಬರ್ ಪ್ಲಸ್ ಅವರ ಹೆಸರು ಆ್ಯಂಡ್ ಕಳಿಸಿರೋರ ಹೆಸರು. ಓಕೆ, ಆ್ಯಂಡ್ ಕೆಲವೊಮ್ಮೆ ಸೆಂಡ್ ಮಾಡ್ತಾರೆ, ಅವರ ಹೆಸರೇ ಇರಲ್ಲ. ಸೊ ಹಾಗಾಗಿ ಆ ಥರ ಆಗಬಾರ್ದು. ಸೊ ಕೆಲವೊಂದು ನಂಬರ್ ವಿತ್ ಡೀಟೇಲ್ಸ್ ವಿತ್ ಕಾನ್ಸೆಪ್ಟ್ ಕಂಪ್ಲೀಟಾಗಿ ನೀವು ಕಳಿಸಿ. ಓಕೆ, ಆ್ಯಂಡ್ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.